ಉರ್ವ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಹೊನಲು ಬೆಳಕು ಅಳವಡಿಸುವ ಕಾಮಗಾರಿಗೆ 34 ಲಕ್ಷ ಅನುದಾನ ಬಿಡುಗಡೆಗೊಳಿಸಲಾಗಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ಸ್ಥಳೀಯ ಕ್ರೀಡಾಪಟುಗಳ ಬಹುದಿನದ ಬೇಡಿಕೆಯಾಗಿದ್ದ ಈ ಕಾಮಗಾರಿ ಪ್ರತಿಭೆಗಳಿಗೆ ಅನುಕೂಲವಾಗಲಿದೆ. ಉರ್ವ ಮೈದಾನದ ಅದೆಷ್ಟೋ ಪ್ರತಿಭೆಗಳು ತಮ್ಮ ಕ್ರೀಡಾ ಪ್ರತಿಭೆ ತೋರಲು ವೇದಿಕೆಯಾಗಿದೆ. ಹೀಗಾಗಿ ಇಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಲಾಗುವುದು ಎಂದರು. ಈ ಉರ್ವ ಕ್ರಿಕೆಟ್ ಮೈದಾನಕ್ಕೆ ವಿಶೇಷವಾಗಿ ಹೊನಲು ಬೆಳಕಿನ ವ್ಯವಸ್ಥೆ ಆಗಬೇಕು. ಅದರ ಮುಖಾಂತರ ಆಡುವವರು ಹೊನಲು ಬೆಳಕಿನ ಕ್ರಿಕೆಟ್ ಆಡಬೇಕು. ಸಾಯಂಕಾಲದ ನಂತರ ಕೂಡ, ಕತ್ತಲಾದ ನಂತರ ಕೂಡ ಆಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಭಾಗದ ಹಲವು ಕ್ರಿಕೆಟ್ ಪ್ರಿಯರು, ಬೇರೆ ಬೇರೆ ಕ್ರಿಕೆಟ್ನ ಸಂಘ ಸಂಸ್ಥೆಯವರು ವಿಶೇಷವಾಗಿ ಮನವಿಯನ್ನು ಕೊಟ್ಟಂಥ ಆ ಮನವಿಗೆ ಸ್ಪಂದಿಸಿ ಕಳೆದ 14th ಫೈನಾನ್ಸ್ನಲ್ಲಿ ಸರಿಸುಮಾರು 20 ಲಕ್ಷ ಮತ್ತು ಜನರಲ್ ಫಂಡಿನಲ್ಲಿ 14 ಲಕ್ಷ, ಒಟ್ಟಿಗೆ 34 ಲಕ್ಷ ರೂಪಾಯಿಯಲ್ಲಿ ಈ ಒಂದು ಫ್ಲಡ್ ಲೈಟನ್ನು 4 ಕಡೆಗಳಲ್ಲಿ ಜೋಡಿಸುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಸಂಧ್ಯಾ ಮೋಹನ್ ಆಚಾರ್, ಗಣೇಶ್ ಕುಲಾಲ್, ಜಗದೀಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.